ವಿಟ್ಲ ಶ್ರೀ ದುರ್ಗಾ ಸೇವಾ ಸಮಿತಿ ವತಿಯಿಂದ ವಾಣಿಜ್ಯ ತೆರಿಗೆ ಆಯುಕ್ತ ದಿವಂಗತ ಅಶೋಕ್ ಎ ಇರಾಮುಲೆ ಅವರ ಸ್ಮರಣಾರ್ಥವಾಗಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ದುರ್ಗಾ ರಂಗಮಂದಿರದ ಲೋಕಾರ್ಪಣಾ ಸಮಾರಂಭ ಕಾರ್ಯಕ್ರಮ ನಡೆಯಿತು. ವಿಟ್ಲ ಅರಮನೆಯ ಕೃಷ್ಣಯ್ಯ ಕೆ ಅವರು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ದುರ್ಗಾ ಸೇವಾ ಸಮಿತಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಿರಂತರ ಕೈಜೋಡಿಸುತ್ತಿದೆ. ಅಶೋಕ್ ಇರಾಮುಲೆ ಅವರ ಸಾಮಾಜಿಕ ಸೇವೆ ಅವಿಸ್ಮರಣೀಯವಾಗಿದ್ದು, ಅವರ ಹೆಸರಿನಲ್ಲಿ ರಂಗಮಂದಿರ ನಿರ್ಮಾಣ ಮಾಡಿದ್ದು ಶ್ರೇಷ್ಠ ಕಾರ್ಯವಾಗಿದೆ ಎಂದರು. ನಮ್ಮ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ದುರ್ಗಾ ಭಜನಾ ಮಂಡಳಿ ಕೈಜೋಡಿಸಿದ ಈ ಅಭಿವೃದ್ಧಿಯಲ್ಲಿ ಅಶೋಕರ ಒಂದು ಪಾತ್ರ ಹೆಚ್ಚಾಗಿದೆ. ಮೊದಲಾಗಿ ನಮ್ಮ ಕೇಪಿನ ಉಳಂತಿಯ ಅಂಗಣದಲ್ಲಿ ಭಜನಾ ಮಂಡಳಿಯವರು ಮೊದಲಾಗಿ ಆ ಕಾಂಕ್ರೀಟ್ ಸಿಮೆಂಟ್ನ ನೆಲಕ್ಕೆ ಹಾಸಿದ್ದು ಮೊದಲ ಕೆಲಸ ಅಂತ ನನಗೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಜಾತ್ರೆ ಸಂದರ್ಭದಲ್ಲಿ ಅಲ್ಲಿಯ ಕೆಲವು ಧಾರ್ಮಿಕ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿಯ ಜಾತ್ರೆಗೆ 2-3 ದಿವಸ ಇರುವಾಗಲೇ ಅಲ್ಲಿ ಕೊಳ್ಳು ತೆಗಿಬೇಕು ಅಂತ ಕಾರ್ಯಕ್ರಮ ಆಗಬೇಕಿತ್ತು. ಅದನ್ನು ತಪ್ಪಿಸಿದ್ದು ಇದೇ ಭಜನಾ ಮಂಡಳಿಯ ಎಲ್ಲ ಸದಸ್ಯರು. ಅದರಲ್ಲಿ ಅಶೋಕ್ ಇರಾಮುಲೆ ಮೊದಲನೆಯವರಾಗಿ ನಿಲ್ತಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲ ರಾಜೇಶ್ ರೈ ಕಲ್ಲಂಗಳಗುತ್ತು ಅವರು ಮಾತನಾಡಿ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅಶೋಕ್ ಅವರು ಗುರುತಿಸಿಕೊಂಡಿದ್ರು. ಅವರ ಸಮಾಜಮುಖಿ ಕಾರ್ಯ ಚಿರಸ್ಥಾಯಿಯಾಗಲಿದೆ ಎಂದು ಹೇಳಿದ್ರು. ಒಬ್ಬ ಉನ್ನತ ಸರ್ಕಾರ ಉದ್ಯೋಗದಲ್ಲಿರುವಂತಹ ವ್ಯಕ್ತಿ ತನ್ನನ್ನು ತಾನು ನಿಸ್ವಾರ್ಥವಾಗಿ ತನ್ನನ್ನು ತಾನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮತ್ತು ಹೆಸರಿನ ಹಿಂದೆ ಬೀಳದೆ ತನ್ನನ್ನು ತಾನು ಸಮಾಜ ಸೇವೆಗೆ ತೊಡಗಿಸಿಕೊಂಡ್ರೆ ಆದ್ದರಿಂದ ಯಾವುದೆಲ್ಲ ಸಮಾಜಮುಖಿ ಕೆಲಸ ಆಗಬಹುದು, ಆದ್ದರಿಂದ ಯಾವುದೆಲ್ಲ ಆ ಗ್ರಾಮಕ್ಕೆ, ಆ ಸೀಮೆಗೆ, ಆ ಮೂಲಕ ದೇಶಕ್ಕೆ ಯಾವ ರೀತಿಯ ಒಂದು ಉಪಕಾರ ಆಗಬಹುದು ಅನ್ನುವುದನ್ನು ತೋರಿಸಿಕೊಟ್ಟವರು ಅಶೋಕನ. ಇವತ್ತು ಅಶೋಕನ ನಮ್ಮ ಜೊತೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಂಬಲಿಕ್ಕೂ ಆಗಲ್ಲ, ಆ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಕ್ಷೇತ್ರ ಅಂತ ಅಲ್ಲ, ಮಾಸ್ಟರ್ ಹೇಳಿದ್ರು ಸುರೇಶ್ ಮಾಸ್ಟರ್, ಅದು ಧಾರ್ಮಿಕ ಕ್ಷೇತ್ರವಾಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು, ಸಾಮಾಜಿಕವಾಗಿ ಅಥವಾ ಸಾಂಸ್ಕೃತಿಕವಾಗಿ ಎಲ್ಲ ರಂಗಗಳಲ್ಲಿ. ಮೈಸೂರು ಎಸ್ಎಲ್ವಿ ಬುಕ್ ಕಂಪನಿಯ ಮಾಲಕ ದಿವಾಕರ್ ದಾಸ್ ನೇರ್ಲಾಚೆ ಅವರು ಮಾತನಾಡಿ, ಅಶೋಕ್ ಇರಾಮುಲೆ ಅವರ ಸೇವೆಯನ್ನ ಇಡೀ ಜಿಲ್ಲೆಯ ಜನತೆ ಮರೆಯಲು ಸಾಧ್ಯವಿಲ್ಲ. ಅವರ ಸೇವೆ ಅವಿಸ್ಮರಣೀಯ ಎಂದು ಹೇಳಿದ್ರು. ಅಶೋಕನ ಬಗ್ಗೆ ಇವಾಗಲ್ಲ, ಅವಾಗಲೇ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತ ಹೇಳಕ್ಕೆ ಈ ವೇದಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಶೋಕನ ಮಾಡಿದಂತಹ ಧಾರ್ಮಿಕ, ಸಾಮಾಜಿಕ ಹಾಗೂ ಯಕ್ಷಗಾನದಲ್ಲಿ ತುಂಬಾ ಇಂಟ್ರೆಸ್ಟ್, ಅವರಿಗೆ ತುಂಬಾ ಆಸಕ್ತಿ. ಇವಾಗ ಅವರು ನಮ್ಮೊಟ್ಟಿಗೆ ಇಲ್ಲ, ತುಂಬಾ ಬೇಜಾರದ ವಿಚಾರ ಆಗ್ತದೆ. ಅವರಿಗೆ ಅವರ ಮುಖಾಂತರ ಅವರು ಮಾಡಿದಂತಹ ಏನು ಮಾಡಿದರೆ ಅವರ ಮನೆಯವರಿಗೆ, ಅವರ ಶ್ರೀಮತಿಯವರಿಗೆ ಮತ್ತು ಅವರ ಮನೆಯಿಂದ ಇನ್ನೂ ಹೆಚ್ಚಿನ ರೀತಿಯ ಒಂದು ಸಮಾಜ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಈ ಎರಡು ಮಾತನ್ನು. ಕೆಪು ಶ್ರೀ ದುರ್ಗಾ ಸೇವಾ ಸಮಿತಿ ಅಧ್ಯಕ್ಷ ಪ್ರಭಾಕರ್ ಶೆಟ್ಟಿ ದಂಬೆಖಾನ ಅಧ್ಯಕ್ಷತೆ ವಹಿಸಿದ್ರು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಮಹಲಿಂಗ ನಾಯಕಾಮಿ, ಕೆಪು ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿಯ ಅಧ್ಯಕ್ಷ ನವೀನ್ ಕೆ ಮತ್ತು ಎಂಜಿನಿಯರ್ ಸಂತೋಷ್ ಕುಮಾರ್ ಶೆಟ್ಟಿ ಪೆಲ್ತಡ್ಕ ಅವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕವಿತಾ ಅಶೋಕ್ ಇರಾಮುಲೆ ಅವರು ಶ್ರೀ ದುರ್ಗಾ ಸೇವಾ ಸಮಿತಿಗೆ 2 ಲಕ್ಷ ರೂಪಾಯಿ ನಗದು ಕೊಡುಗೆಯನ್ನ ನೀಡಿದ್ರು. ಬೆಳಿಗ್ಗೆ ನೂತನ ರಂಗಮಂದಿರದಲ್ಲಿ ವೇದಮೂರ್ತಿ ಸೂರ್ಯನಾರಾಯಣ ಕೆ ಕುನ್ನಾಯ ಅವರ ನೇತೃತ್ವದಲ್ಲಿ ಶ್ರೀ ಗಣಪತಿ ಹೋಮ ನಡೆಯಿತು. ಸಂಜೆ ಭಜನಾ ಮಂಗಳೋತ್ಸವ, ಸಾಮೂಹಿಕ ದುರ್ಗಾ ನಮಸ್ಕಾರ ಪೂಜೆ ನಡೆದು ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಿತು. ರಾತ್ರಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು. ಶ್ರೀ ಕೋದಂಡರಾಮ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿಯವರಿಂದ ಶ್ರೀದೇವಿ ಮಹಾತ್ಮೆ ಎಂಬ ಪೌರಾಣಿಕ ಯಕ್ಷಗಾನ ಬಯಲಾಟ ನಡೆಯಿತು.
ಈ ಸಂದರ್ಭದಲ್ಲಿ ಪ್ರಗತಿಪರ ಕೃಷಿಕ ಒಳೆಕಟೆ ಶಂಕರ್ ಭಟ್, ಕೇಪು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯಶಸ್ವಿನಿ ಶಾಸ್ತ್ರಿ ನೆಕ್ಕರೆ, ಪುಣಜ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಜನಾರ್ದನ್ ಭಟ್ ಅಮೆ, ಶ್ರೀನಿವಾಸ್ ರೈ ಕುಂಡಕೂಳಿ, ಕವಿತಾ ಅಶೋಕ್ ಇರಾಮೂಲೆ, ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ, ಕೇಪು ಯಕ್ಷಮಿತ್ರರ ಕಾರ್ಯದರ್ಶಿ ಪುರುಷೋತ್ತಮ್ ಮೈರಾ, ಅಡ್ಡನಡ್ಕ ಉದ್ಯಮಿ ಗೋವಿಂದರಾಯ ಶೆಣೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸುರೇಶ್ ಶೆಟ್ಟಿ ಪಡಿಪಾಕಿಲು, ಜಿನ್ ಚಂದ್ರ ಜೈನ್, ಸುಧಾಕರ್ ಪೂಜಾರಿ ಬಡೆಕೋಡಿ, ಸುರೇಶ್ ನಾಯಕ್, ಹರೀಶ್ ಗೌಡ, ಕೃಷ್ಣಪ್ಪ ಗೌಡ, ಪುರಂದರ ರೈ, ಸುರೇಶ್ ಪುರುಷ, ಮುರಳೀಧರ್ ಬೆಲತಡಿ, ಜಯರಾಮ್ ಸಾರಡ್ಕ, ಭರತ್ ಎ ರಾಮುಲೆ, ರಾಮಕೃಷ್ಣ ಪೂಜಾರಿ ಬಡೆಕೋಡಿ, ಭವ್ಯ ಸುರೇಶ್ ಕೇಪು, ಚಿದಾನಂದ್ ಅಮೈ, ಬಾಲಕೃಷ್ಣ ಬೆಲತಡಿ ಭಾಗವಹಿಸಿದ್ರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.